ಯಾರಾದರೂ ಸಹಾಯ ಮಾಡ್ತಿದ್ದರೆ ಅದರೊಳಗೆ ಆಯುರ್ವೇದಿಕ್ ಮದ್ದು ಮಾಡುವಂಥ ಉಂಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಬದುಕ ತಿರುಳು, ಇದು ವ್ಯತೆ ಕಥೆಯ ಪಯಣ, ಸಂಚಿಕೆ 2. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಎಲ್ರಿಗೂ ಸ್ವಾಗತ. ಹೋದ ಸಂಚಿಕೆಯಲ್ಲಿ ಉತ್ತಮ ಸ್ಪಂದನೆ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಧನ್ಯವಾದ. ಇವತ್ತಿನ ಸಂಚಿಕೆಯಲ್ಲಿ ಪೆರ್ನೆ ಗ್ರಾಮದ ಒಂದು ಪುಟ್ಟ ಬಾಲಕಿಯ ಕಥೆಯನ್ನು ಹೇಳ್ತಾ ಇದ್ದೇವೆ. ಈ ಬಾಲಕಿ ಎಲ್ಲರಂತೆ ತಾನು ಕೂಡ ಓಡಾಡಬೇಕು ಅಥವಾ ಮಾತಾಡಬೇಕು ಅನ್ನೋಂಥ ಒಂದು ಆಸೆ ಇದೆ. ಆದರೆ ಆ ಬಾಲಕಿಗೆ ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹುಟ್ಟುವಾಗ ಎಲ್ಲವೂ ಕೂಡ ಚೆನ್ನಾಗಿತ್ತು, ಆದರೆ ವರ್ಷಗಳು ಕಳೀತಾ ಹೋದಂತೆ ಓಡಾಡೋದಕ್ಕಾಗಿರ್ಬೋದು ಅಥವಾ ಮಾತನಾಡೋದಕ್ಕೆ ಈ ಮಗುವಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ 14 ವರ್ಷ. ಬೆಳೀತಾ ಇದು ಸರಿ ಹೋಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ತಂದೆ ತಾಯಿ ಕೂಡ ಇದ್ದಾರೆ. ಸಾಕಷ್ಟು ಟ್ರೀಟ್ಮೆಂಟ್ ಆಗಿರ್ಬೋದು, ಹಳ್ಳಿ ಮದ್ದು ಆಗಿರ್ಬೋದು, ಎಲ್ಲವನ್ನ ಕೂಡ ಮಾಡಿದರು. ಕೊನೆಗೆ ಹೋಗಿರುವಂಥದ್ದು ಆಯುರ್ವೇದ ಮದ್ದಿಗೆ. ಅಲ್ಲಿ ದಿನಕ್ಕೆ 2,000-3 ಸಾವಿರ ಆಗುತ್ತೆ. ಹಾಗಾಗಿ ಇವರಿಗೆ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಇವರಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಆ ಮಗು ಇನ್ನೂ ಕೂಡ ಅದೇ ರೀತಿ ಇದೆ. ಸೊ ಈ ಮಗುವಿಗೆ ಸಹಾಯದ ಹಸ್ತ ಏನಾದರೂ ಚಾಚಿದ್ದು ಅಂತ ಆದರೆ ಖಂಡಿತ ಈ ಮಗು ಎಲ್ಲ ಮಕ್ಕಳಂತೆ ಆಗೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಾಯದ ಹಸ್ತ ಈ ಒಂದು ಪುಟ್ಟ ಮಗುವಿಗೆ ಬೇಕಾಗಿದೆ. ಹಾಗಾಗಿ ಇವತ್ತಿನ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಆ ಮಗು ಮನೆಯಲ್ಲಿ ಹೇಗಿರುತ್ತೆ, ಅವರಿಗೆ ಎಷ್ಟು ಆರ್ಥಿಕ ಸಮಸ್ಯೆ ಎದುರಾಗಿದೆ, ಜೊತೆಗೆ ಆ ಮಗುವಿನ ಭವಿಷ್ಯದ ಕಥೆ ಏನು, ಸೊ ಎಲ್ಲವನ್ನ ನೋಡ್ಕೊಂಡು ಬನ್ನಿ. ನಾನು ಸುರೇಶ್ ಆಚಾರ್ಯ ಪೆರ್ನೆ. ಇದು ನನ್ನ 2ನೇ ಮಗಳು ಶ್ರಾವ್ಯ. ಇವಳು ಹುಟ್ಟುವಾಗ ಸರಿ ಇದ್ಲು, ನಮಗೆ ಗೊತ್ತಾಗಲಿಲ್ಲ. ಮತ್ತು 1 ವರ್ಷ ಆಗುವಾಗ ಇವರಿಗೆ ನಡಿಲಿಕ್ಕೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ಆಗ್ತಿರಲಿಲ್ಲ. ಬೆನ್ನು ಮೂಲೆ ಸ್ವಲ್ಪ ಬಲ ಕಡಿಮೆ ಮತ್ತು ಕಾಲಲ್ಲಿ ಹಾಗೆ. ಮತ್ತು 1 ವರ್ಷಕ್ಕಿಂತ ನಂತರ ವೆಳ್ನಾಕ್ ಆಸ್ಪತ್ರೆಗೆಲ್ಲ ಹೋಗಿ ಟೆಸ್ಟ್ ಎಲ್ಲ ಮಾಡಿಸ್ತೇವೆ. ಅದರಲ್ಲಿ ಎಲ್ಲ ಏನು ನಾರ್ಮಲ್ ಇದೆ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದರು. ಮತ್ತು ಬೆಳವಣಿಗೆ ಆಗುವಾಗಲೇ ಸರಿ ಬರಬೇಕು ಅಂತ. ಹಾಗೆ ಈಗ ನಡಿಲಿಕ್ಕೆ ಆಗೋದಿಲ್ಲ, ಮತ್ತೆಲ್ಲ ಸರಿಯಾಗಿದೆ. ಮಾತಾಡಲಿಕ್ಕೆ ಮತ್ತು ನಡಿಲಿಕ್ಕೆ ಆಗೋದಿಲ್ಲ. ನಾವು ಹೇಳಿದರೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಲ್ಲ, ಆದರೆ ಅವಳು ಕನ್ನಡ, ತುಳು ಎಲ್ಲ ಯಾವುದು ಸುಲಭ ಆಗ್ತದೆ ಹೇಳಲಿಕ್ಕೆ, ಆ ಭಾಷೆಯಲ್ಲಿ ಮಾತಾಡೋದು. ಇಂಥದ್ದೇ ಅಂತಲ್ಲ, ತುಳುವಲ್ಲೇ ಮಾತಾಡ್ತಾನೆ, ಕನ್ನಡ ಎಲ್ಲ ಹೇಳ್ತಾಳೆ ಅಂತ ಇಲ್ಲ. ಅವಳಿಗೆ ಯಾವುದು ಸುಲಭ ಆಗ್ತದೆ ಆ ಅಕ್ಷರ ಎಲ್ಲ ಇಲ್ಲಿ ಹೇಳ್ತಾಳೆ, ನಮಗೆ ಅರ್ಥ ಆಗ್ತದೆ. ಶಾಲೆಗೆ ಹೋಗ್ಜಲೆ ಅಂಗನವಾಡಿಗೆಲ್ಲ ತುಂಬ ಹೋಗಿದ್ದೆ. ಒಕ್ಕ 1ನೇ ಕ್ಲಾಸ್ ಇದ್ದಕ್ಕ ಲೆತ ಹೋದ್ವಿ. ಲೆತ ಮತ್ತಂಡ ಅವಳು ಶಾಲೆಡೆ ಫುಲ್ ಅವಡನ್ನು ಪಂಡೇರು ಎಂಗ್ಲಿಗೆ ಕಷ್ಟ ಆಗ್ನು ಅಂಚ ಇಲ್ಲಲ್ಲಿ ಉಳ್ಳಲ್ಲಿ ಬರಾರು ಉದರ ಬರ್ಪಿಜಿ ನಡಪೆರಪಿಜಿ ಕುಳೊಂದು ಪೋಪಲು ಗೊತ್ತಾನ ಅಪ್ಪಗ ಹಳ್ಳಿ ಮರ್ದು ಪುರ ಮಲ್ತದ. ಹಳ್ಳಿ ಮರ್ದಂಡ ಬೈರಾನಲ್ತ ಎಣ್ಣೆ ಪ್ಲೇಪ ಪುರ ಆತನು ಐದು ಬೊಕ್ಕ ಬೇತೆ 2 ಮೂಜಿ ತಿಕ್ಕದ ಎಣ್ಣೆ ಆತನು ಇಟ್ಲದಲ್ಲ ಕಮ್ಮಿ ಇಂದದಲ್ಲ ಬೊಕ್ಕ ಅಂದು ಅಕ್ಯುಪ್ರೆಷರ್ ಪುರ ಮಲ್ಪದ ಗೇರು ಕಟ್ಟೆಡು ಐಟು ಪುರ ಆಪನದು ಗುಣ ಆಪನ ಬಂಡೇರು ಬೊಕ್ಕ ಅವಳು ಬಂಡೇರು ಅವು ಪುಟ್ಟುನಗನ ಎತ್ತಿನ ಇರ್ದಾರ ಆಪುಜಿ ಬೊಕ್ಕ ಒಲ್ಲೊಂದು ಆಯ್ತನೆಂಡ ಆಪುಂಡು ಬಂಡೇರು ಪಂಡ ಬೊಕ್ಕ ಬೇಲಾಣಿಗೆ ಐಲೆಕೊನೆಲ್ಲ ಕಾರು ಬಾಲಕ ಸ್ವಾಧೀನ ಕಮ್ಮಿ ಏನಂಡ ಅಂಚಿನ ಎತ್ತಿನಂಡ ಆಪುಂಡು ಬೊಕ್ಕ ಪುಟ್ಟುನಗನ ಎತ್ತಿನ ಇರ್ದಾರ ಅವು ಡೌಟ್ ಬಂಡೇರು ಹೌದಣ್ಣ ಬೆಳವಣಿಗೆ ಆನಗನೆ ಸರಿ ಒಂದು ಪೋಡತ್ತೆ ಇಜಿಂದ ಒಂದೊಂದು ಒಂದೇ ಅಂಚ ಬಕ್ಕ ಉಂತಾಯಿನಲ್ಲ ಇಜ್ಜಿ ಅಪ್ಪಗ ಡೆಲಿವರಿ ಪೂರ ಕ್ಲೀನ್ ಅದ ಅಲ್ಲೊಂದು ಆಪ್ರೇಷನ್ ಬರೋದಲ್ಲತ್ತು ನಾರ್ಮಲ್ ಡೆಲಿವರಿ ಅಪ್ಪಗೆಲ್ಲ ಗೊತ್ತಾದ ಇಜ್ಜಿ ಇಜ್ಜಿ ದಾಲ ಬಂಡಿ ಟೆಸ್ಟೆಡ್ ಅವೇ ಪಂಡೇರು ಅವು ಬೆಳವಣಿಗೆ ಆನಗನೆ ಸರಿ ಅವಳೊಂದು ಬರೋಡತ್ತೆ ಬೊಕ್ಕ ಇಂಚ ಬರೋ ಟೆಸ್ಟೆಡ್ ದಾಲ ಮಿಸ್ಟೇಕ್ ದಾಲ ಇಜ್ಜಿ ಟೆಸ್ಟ್ ಮಾಡಿತ್ತು ಇಂಚ ಟೆಸ್ಟ್ ಮಾಡ್ಕೊಂಡಾಗ ದಾಲ ಅಲ್ಲಿಗೆ ದಾಯ್ತ ಸಮಸ್ಯೆ ಇಜ್ಜಿ ಪೂರ ಕರೆಕ್ಟ್ ಉಂಡು ಟಾಯ್ಲೆಟ್ ಪೂರ ಗೋಡೆ ಪತ್ತ ಪೋಪಲ್ಲ ಬೊಕ್ಕ ಬೊಕ್ಕ ಅವು ಇಂಚ ಫೋನದಲ್ಲೇ ತೊಗೊಂಬೋಡತ್ತೆ ಪತ್ತೊಂದು ಕೈ ಬಿಡ್ದು ನೋಡಪ್ಪರೆ ಪೂಜೆಲ್ಲ ಮಲ್ಪಲ್ಲ
ಅವೇ ಕೈ ಬಿಡ್ದು ನೋಡಪ್ಪೇರೆ ಆಪೇಜಿ ಕೈ ಗುರ್ತು ನಡ್ತಾರೆ. ಇವ್ರು ಮಾಡ್ತೀವಿ ಜಿಜ್ಜಿನ ಸುಮಾರು ಆಸ್ಪತ್ರೆದ ಒಂದು ಪುರ ಮಲ್ತಾನೆ ಆಸ್ಪತ್ರೆ ಆಯುರ್ವೇದಿಕ್ದ ತ್ರಾಣ ಹೋಗಿ ಪುರ ಮಲ್ತಾನೆ ಹೋಗ ಅವೇ ಕಾಸ್ಟ್ಲಿ ಆಪ ಅಥವಾ ಒಂಜಾಳ ಅಂಚ ಮಂತನ ಸರಿ ಆಪುನಿಗೆನ ಆಯುರ್ವೇದದ ಐತನ ಮಂತನ ಸರಿ ಆಪುನು ಹೊಂದಿರಿ ಅವೇ ಇಂಕ್ಲು ಬುಡ್ನಲ್ಲ ಅಂಚನೆ ಬೊಕ್ಕ ಅವೇ ನನ್ನ ಬೆಳವಣಿಗೆನೇ ಅವಡತ್ತೆ ಬೊಕ್ಕ ಒಂದು ಫ್ರೂಟ್ಸು ಬರುವಂಥ ವಿಟಮಿನ್ ನೆತ್ತ ಕೊರಿಯರ್ ಅಂತೆ ಅದೇ ರೀತಿ ಆಯುರ್ವೇದದ ಮಂತನ ಕಾಸ್ಟ್ಲಿ ಆಪುನು ಭಂಡಾರ ಅತ್ತ ಅಂಚತ್ತ ಅವು ಮಲ್ತದ ಬುಡಿ ಅಂದು ಮಲ್ತದೆ ಬುಡಿ ಅಂದ ಎಂಕ್ವೇರ್ದು ಸಾಧ್ಯಲ್ಲ ಇಜ್ಜಿ ಅವು ಅವರ ಪೋನ 2,000 3,000 ಕಾಸು ಹಾಪಿದ್ದು ಅಂಚ ಬುಡ್ನ ಇಟ್ಟು ಸರಿ ಮಲ್ಪುಗಂದು ಬಂಡೇರು ಖರ್ಚು ಜಾಸ್ತಿ ಸರಿ ಆಪುನ ಚಾನ್ಸಸ್ ಉಂಡು ಉಂಡು ಬಂಡೇರು ಉಂಡು ಬಂಡಾರ. ಆಯುರ್ವೇದಿಕ್ ಮದ್ದು ಮಾಡ್ತಿದ್ವಿ ಇದು ಎಣ್ಣೆ ಮಸಾಜ್ ಇದೆಲ್ಲ ಮಾಡಿದ್ದೇವೆ ಮತ್ತು ಅಕ್ಯುಪ್ರೆಷರ್ ಎಲ್ಲ ಮಾಡಿದ್ದೇವೆ ಅದರ ಮತ್ತು ಆಯುರ್ವೇದಿಕ್ ಟ್ಯಾಬ್ಲೆಟ್ ಎಲ್ಲ ಮತ್ತು ಇದಕ್ಕೆ ವಿಟಮಿನ್ ಇದು ಫ್ರೂಟ್ಸು ಅದು ಇದೆಲ್ಲ ಕೊಡಲಿಕ್ಕೆ ಹೇಳಿದರು ಮತ್ತು ನಾವು ಅದಕ್ಕೆ ಔಷಧಿಗೆ ಸ್ವಲ್ಪ ಕಾಸ್ಟ್ಲಿ ಆದ್ದರಿಂದ ಅದನ್ನು ಸ್ವಲ್ಪ ದಿವಸ ಮಾಡಿ ಮತ್ತೆ ಬಿಟ್ಟದು ನಾವು ಮತ್ತು ಅದು ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಯ್ತಿತ್ತು ಹಾಗೆ ಆರ್ಥಿಕವಾಗಿ ಒಳ್ಳೆದಿದ್ದಿದ್ರೆ ಒಳ್ಳೆದಿದ್ರೆ ಮುಂದುವರಿಸಬಹುದಿತ್ತು ಅದನ್ನು ಅಂತ. ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ದೇನೆ, ಮನೆಯಲ್ಲೇ ಮಾಡೋದು ಜಾಸ್ತಿ, ಅಂದರೆ ಹೊರಗೆ ಹೋದ್ರೆ ಇಲ್ಲಿ ಇವೆಲ್ಲ ಹೋಗ್ಲಿ ಆಗ್ತಲ್ಲ, ಅದಕ್ಕಾಗಿ ಮನೆಯಲ್ಲೇ ಮಾಡ್ತಾಯಿದ್ವಿ. ಹಾಂ ಹೌದು, ಯಾರಾದರೂ ಇದ್ದರೆ ಒಳ್ಳೇದಾಗ್ತದೆ ಅವರಿಗೆ, ಇಲ್ಲಾಂದರೆ ಕೂತ್ಕೊಳ್ತಲ್ಲ, ಆದರೆ ನಮಗೆ ಒಂದು ಥರ ಭಯ ಒಬ್ಳೆಲ್ಲ ಅಂತ. ಹಾಗೆ ನಾನು ಕೂಲಿ ಕೆಲಸಕ್ಕೆ ಹೋಗ್ತೇನೆ ಈಗ. ಕೂಲಿ ಕೆಲಸಕ್ಕೆ ಹೋಗ್ತೀನಿ. ಉದರಿಂಚ ಶ್ರಾವ್ಯ ಶ್ರಾವ್ಯ ಒಬ್ಬರು ಇಷ್ಟ ಶ್ರಾವ್ಯಗೆ ಇಜ್ಜ ಇದು ತಿನ್ನಿ ಇಜ್ಜ ತಿಂಡಿ ಇಷ್ಟನಾ? ತಿಂಡಿ ಬೇತೆ ಬೇತೆ ಕುಕ್ಕೆ 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 ಒಂದ ಕುರ್ಕುರೆ 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 ಇಷ್ಟನಾ? ಬೇತೆ ಬೇತೆ ಚೂಚು ಜ್ಯೂಸ್ ಜ್ಯೂಸ್ ಇಷ್ಟನಾ? ಇದೈಪುರ ಪಾರ ಇಷ್ಟ ಇಜ್ಜ? ಬಿನ್ನರಟ್ರ ಇಷ್ಟ ಇಜ್ಜ? ಬಿನ್ನರಟ್ರ ಇಷ್ಟ ಇಜ್ಜ? ಒಂದು ಓಡೆ ಪಾರ ಇಷ್ಟ? ಪ್ರೀತಿ ಮದ್ನೆಗ ಪ್ರೀತಿ ಮದುವೆ. ಶಾವಿಗೆ ಪೂರ ಫ್ರೆಂಡ್ಸ್ ಅನ್ನ ಫ್ರೆಂಡ್ಸ್ ಯಾರು ಇಲ್ಲೇರು ಶಾವಿಗೆ? ಅಬ್ಬಿ ಬೇತೆ ಬೇತೆ ಪಡ್ಲ ಈತುಂಡ ಓ ತುಪ್ಪನೆ ಟೀಡು ನಾಗಿ ನಾಗಿನಿ. ಹಾ ಹಾ ಶಾಲೆ ಹೋರೆ ಆಸೆ ಇಜ್ಜ? ಆಪಡು ಶಾಲೆ ಬೋಡ ಫ್ರೆಂಡ್ಸ್ ಅಡಿ ಪೂರ ಗೊಬ್ಬೋಡ ಗೊಬ್ಬೋಡ ಬೀಚ್ ರೋಡಿಗೆ ಇದು ಲಯನ್ಸ್ ಕ್ಲಬ್ನವ್ರದ್ದು ಇದ್ದಿತ್ತು, ಅಂಗವಿಕಲರ ಮಕ್ಕಳದ್ದು ಒಂದು ಸಮಾವೇಶ ಎಲ್ಲ ಇರ್ತದೆ. ಅದಕ್ಕೆ ವಾರ ವಾರ ಎಲ್ಲ ಕ್ಲಾಸಿಗೆ ಹೋಗ್ಲಿಕ್ಕೆ ಇರ್ತದೆ. ಅಲ್ಲಿ ಡಾಕ್ಟ್ರೆಲ್ಲ ಮಂಗಳೂರಿಂದೆಲ್ಲ ಬಂದು ಟೆಸ್ಟ್ ಎಲ್ಲ ಮಾಡ್ತಿದ್ರು. ಮತ್ತು ಕೊರೋನಾ ಬಂದ ನಂತರ ಅದು ಸ್ಟಾಪ್ ಆಯಿತು, ಯಾಕೆಂದರೆ ಮಕ್ಕಳೆಲ್ಲ ಬರ್ತಿರ್ಲಿಲ್ಲ ಅವರೇ ಬೇಡ ಅಂತ ಹೇಳಿದರು. ಮತ್ತು ಹಾಗೆ ಮತ್ತು ಆಮೇಲೆ ಹೋಗಲಿಲ್ಲ. ಈಗ ಉಂಟ ಎಲ್ಲ ಗೊತ್ತಿಲ್ಲ ಅಲ್ಲಿ. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಕರ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದಲ್ಲ ಬಸ್ಸಲ್ಲಿ. ಈಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಅದು ವಾರಕ್ಕೆ 3 ಸರಿ ಕರ್ಕೊಂಡು ಹೋಗಿ. ಫಸ್ಟಿಗೆ ಸಣ್ಣ ಇದ್ಲಲ್ಲ, ಭಾರ ಕಡಿಮೆ ಇದ್ಲು, ಈಗ ಎತ್ತಿಕೊಂಡು ಹೋಗ್ಬೇಕು, ಅಲ್ಲಿ ನಡಿಲಿಕ್ಕುಂಟು. ಈಗ ಗೌರ್ಮೆಂಟಿಂದ ಅದೇ ಪಂಚಾಯತಿಂದ 1,400 ರೂಪಾಯಿ ಸಿಗ್ತದೆ ಮಾಸಿಕವಾಗಿ. ಹೆಲ್ಪ್ ಆಗಲಿಕ್ಕೆ ಇಲ್ಲಿದ್ದೆ ಪೆರ್ನೆ ಅವರು ಹೇಳಿದರು, ಅವರು ಏನಾದರೂ ಆಪ್ರೇಷನ್ ಏನಾದರೂ ಮಾಡಿ ಸರಿಯಾಗೋದಾದರೆ ನೋಡೋಣ ಅಂತ ಅವರು. ಮತ್ತು ಅದು ಅದೇ ಬೆಳವಣಿಗೆಯಲ್ಲಿ ಸರಿ ಆಗ್ತದೆ ಅಂತ ಹೇಳಿದ್ದಕ್ಕಾಗಿ ಮತ್ತೆ ಬಿಟ್ಟರು ಅವರು. ಅವಳಕ್ಕ ಶ್ರಾವ್ಯ ಅವಳಷ್ಟಕ್ಕೆ ಒಬ್ಬಳೇ ಕೂತ್ಕೊಂಡು ಬರಿತಾ ಎಲ್ಲ ಇರ್ತಾಳೆ, ಮತ್ತು ಅವಳ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಆಟ ಆಡ್ತಾ ಎಲ್ಲ ಇರ್ತಾಳೆ. ನಾನಂದರೆ ಅವಳಿಗೆ ತುಂಬ ಇಷ್ಟ, ನನ್ನ ಜೊತೆ ಚೆನ್ನಾಗಿ ಆಟ ಆಡ್ತಾ ಹೊಡಿತಾ ಎಲ್ಲ ಇರ್ತಾಳೆ. ಶ್ರಾವ್ಯ ಆಟ ಆಡ್ತಾಳೆ ನಿಮ್ ಜೊತೆ? ಆಟ ಆಡ್ತಾಳೆ ಸ್ವಲ್ಪ. ಹೌದಾ?
ಬುದರ್ಪುರ ಬರಾರ ಗೊತ್ತುಂಡ ಏನ ಪುರ ಬುದರ್ ಬರಪ್ಪ ಅಬ್ಬಿ ಶ್ರಾವ್ಯ ಶಾಯ ಅಪ್ಪ ಪುದರತ ಅಮ್ಮ ಅಕ್ಕ ಏರ್ ಬಂದು ಕೊರ್ನ ಇನ್ ಪುರ ಅಣ್ಣ ಇಯ ಬರೇನಾ ಎಂಚ ಅವು ಶಾಲೆ ಅಲ್ಲಿ ಬೀಚ್ ರೋಡ್ ಪಂಡದು ಕೊರಂತಿ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಏನಂದರೆ ಎಲ್ಲ ಎತ್ತಿಕೊಂಡೇ ಹೋಗಬೇಕು, ಕಷ್ಟ ಆಗ್ತದೆ. ನಡಿಲಿಕ್ಕೆ ಸ್ವಲ್ಪ ಒಳ್ಳೆದಿತ್ತು. ಹಾಗೆ ಯಾರಾದರೂ ಸಹಾಯ ಮಾಡ್ತಿದ್ರೆ ಅಂದರೆ ಅವಳಿಗೆ ಆಯುರ್ವೇದಿಕ್ ಮದ್ದು ಮಾಡುವಂತ ಉಂಟು. ಮತ್ತು ನಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಅಷ್ಟಾಗಿ ಚೆನ್ನಾಗಿಲ್ಲ, ಇದನ್ನು ಕಷ್ಟ ಆಗ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಎಲ್ರಿಗೂ ಕೂಡ ರೀಚ್ ಆಗಿದೆ ಅಂದ್ಕೊಳ್ತೇನೆ. ಕೊನೆಯವರೆಗೂ ಕೂಡ ನೋಡಿದರೂ ಕೂಡ ಅಂದ್ಕೊಳ್ತೇನೆ. ಖಂಡಿತ ಈ ಮಗು ಎಲ್ಲರಂತೆ ಆಗೋದಕ್ಕೆ ನಿಮ್ಮೆಲ್ಲರ ಸಹಾಯದ ಹಸ್ತ ಬೇಕಾಗಿದೆ. ನೀವೆಲ್ಲರೂ ಕೂಡ ಸಹಾಯ ಮಾಡಿದರೆ ಖಂಡಿತ ಎಲ್ಲ ಮಕ್ಕಳಂತೆ ಈ ಮಗು ಕೂಡ ಓಡಾಡ್ತಾ ಇರ್ಬೋದು, ಮಾತನಾಡ್ತಾ ಇರ್ಬೋದು. ಸೊ ನಿಮ್ಮಿಂದ ಇದು ಖಂಡಿತ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯದ ಹಸ್ತದ ನಿರೀಕ್ಷೆಯಲ್ಲಿ ಈ ಕುಟುಂಬದವರು ಎಲ್ಲರೂ ಕೂಡ ಸಹಾಯ ಮಾಡ್ತೀರಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.